ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳೆಲ್ಲ ಉಂಟು. ಅದರ ಜೊತೆಗೆ ಒಂದು ಬೇಜಾರಿನ ವಿಷಯ ಸಹ ಉಂಟು. ಮತ್ತೆ ಎಂತ ಒಂದು ಮ್ಯಾಜಿಕ್ ಅಂತ ಗೊತ್ತಿಲ್ಲ ಆಯ್ತಾ. ಇವತ್ತು ಒಬ್ಬ ಸ್ಕೂಟ್ರಲ್ಲಿ ಬಂದಾಯ್ತಾ ಒಂದು ಹುಡುಗ. ನೋಡಿದ್ರೆ ಅವನು ನಮ್ಮ ಊರಿನವನೇ, ಅಂದ್ರೆ ತುಳು ಬರ್ತದೆ ಅವನಿಗೆ. ಇಲ್ಲೇ ಪಕ್ಕ ಕುಂಬ್ರದಲ್ಲಿ ಆಫೀಸ್ ಎಲ್ಲ ಉಂಟಂತೆ. ಹಾಗೆ ಆ ವೃದ್ಧಾಶ್ರಮದಲ್ಲಿ ಮಾನಸಿಕವಾಗಿ ಅಸ್ವಸ್ಥರಾಗಿರುವಂತಹವರು ಜಾಸ್ತಿ ಅಂತ ಇರುವುದು ಅಂತ ಹೇಳಿದ್ರೆ, ನಾನು ಅಮೆಝಾನಿಂದ ತರಿಸಿದಂತಹ ಪಾರ್ಸೆಲ್ ಅಥವಾ ಪ್ರಾಡಕ್ಟ್ ಅನ್ನು ತೋರಿಸ್ತಾ ಇದ್ದೇನೆ. ಅದರ ಹಾಗೆ ಅಲ್ಲಿ ನೋಡಿ ಅಂತೆ ಬೇರೆ ಬೇರೆ ಟೈಪಿನ ಗ್ಲಾಸಸ್, ಹೂಜಿಗಳು, ಕಪ್ಸ್, ಹೀಗೆ ತುಂಬಾ ಟೈಪ್ ಇದು ಐಟಮ್ಸ್ ಎಲ್ಲ ಉಂಟು. ಇದು ಹೇಗುಂಟು ಅಂತ ನೋಡುವ. ಇದು ನೋಡಿ, ಇದು ಬ್ಯಾಂಬೂ. ಕೈ ಹೇಗೆ ಆಯ್ತು ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ನೋಡಿ ಮಾಡುದು ನೋಡಿ. ಈಗ ಇವಳನ್ನುಂಟಲ್ಲ, ನಾನು ಒಂದೇ ಹೊತ್ತು ಹಾಲು ಕರೆಯೋದು. ಸೊ ಫ್ರೆಂಡ್ಸ್, ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ, ತುಂಬ ಖುಷಿಯಿಂದ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳೆಲ್ಲ ಉಂಟು. ಅದರ ಜೊತೆಗೆ ಒಂದು ಬೇಜಾರಿನ ವಿಷಯ ಸಹ ಉಂಟು. ಬೇಜಾರಿನ ವಿಷಯ ನಾನು ಫಸ್ಟಿಗೆ ಹೇಳ್ತೇನೆ ಆಯಿತಾ. ಎಂತ ಹೇಳಿದರೆ, ನನ್ನ ಮಗ ಇವತ್ತೇ ಹೊರಡೋದು ಅಂತ ಡಿಸೈಡ್ ಆಗಿದೆ. ಯಾಕೆಂದರೆ ಅವರ ಟಿಕೆಟ್ ಎಲ್ಲ ಬುಕ್ ಮಾಡಿ ಆಯ್ತಂತೆ. ಯಾಕಂತ ಹೇಳಿದರೆ ಅಲ್ಲಿ ಅವನಿಗೆ ಹಾಸ್ಟೆಲ್ ಫೀಸ್ ಎಲ್ಲ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಎಲ್ಲ ಕೊಟ್ಟಿದ್ದಾರಂತೆ, ಮತ್ತು ಫೈನ್ ಉಂಟಂತೆ, ಹಾಗೆ ಹೀಗೆ ಅಂತ ಹೇಳಿ. ಹಾಗೆ ಇವತ್ತು ಸಂಜೆ ಹೊತ್ತಿಗೆ ಅವನು ಧಾರವಾಡಕ್ಕೆ ಹೊರಡ್ತಾ ಇದ್ದಾನೆ. ಅದೊಂದು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಹೇಗೆ ಹೇಳಿದರೆ, ಇನ್ನು 20th ಅವ ಇರ್ತಾನೆ ಅಂತ ಎಣಿಸಿದ್ದು. ಬಟ್ ಅದು ಈಗ ಆಗಲಿಲ್ಲ. ಹಾಗೆ ಅದೊಂದು ವಿಷಯ. ಆದರೆ ಮತ್ತು ಇನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳೆಲ್ಲ ಉಂಟು. ಸೊ ನೀವು ನಡುವೆ ಎಲ್ಲಿ ಸಹ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಆಯಿತಾ. ತುಂಬ ಒಳ್ಳೆಯದುಂಟು, ಅಂದರೆ ತುಂಬ ಒಳ್ಳೆಯದುಂಟು. ನಿಮಗೆ ಖಂಡಿತ ಇದು ಖುಷಿ ಆಗ್ತದೆ. ಹಾಗೆ ಮತ್ತೊಂದು ಬೇಸರದ ವಿಷಯ ಅಂತ ಹೇಳಿದರೆ, ನನ್ನ ಮಗಳಿಗುಂಟಲ್ಲ, ನಾವು ಮಡಿಕೇರಿಗೆಲ್ಲ ಹೋಗಿ ಬಂದದಲ್ಲ, ರಾತ್ರಿ ಫುಲ್ಲು ಹೊಟ್ಟೆ ನೋವು ಅಂತ. 3 ಗಂಟೆ ರಾತ್ರಿವರೆಗೆ ಸಹ ತಡೆಯಲಿಕ್ಕೆ ಆಗದಂತಹ ಹೊಟ್ಟೆ ನೋವು. ಅದು ಅವಳಿಗೆ ಆಗಾಗ ಬರ್ತದಂತೆ, ಹಾಸ್ಟೆಲಲ್ಲಿ ಇರುವಾಗ ಕೂಡ, ಅಲ್ಲಿ PGಯಲ್ಲಿ ಸಹ. ಹಾಗೆ ಎಂತ ಅಂತ ಗೊತ್ತಿಲ್ಲ, ಪ್ಯಾರಾಸಿಟಮಾಲ್ ಕೊಟ್ಟೆ, ಗ್ಯಾಸ್ಟ್ರಿಕ್ ಇದು ಟ್ಯಾಬ್ಲೆಟ್ ಕೊಟ್ಟೆ, ಯಾವುದ್ರಲ್ಲಿ ಸಹ ಕಡಿಮೆ ಆಗಲಿಲ್ಲ. ಹಾಗೆ ಇವತ್ತೊಂದು ಮಗನನ್ನು ಬಿಡಲಿಕ್ಕೆ ಹೋಗುವಾಗ ಅವಳನ್ನು ಸಹ ಕರ್ಕೊಂಡು ಹೋಗ್ಬೇಕಂತ ಉಂಟು ಡಾಕ್ಟ್ರ್ ಹತ್ರ. ಫ್ರೆಂಡ್ಸ್, ನಾನು ಕೆಲವು ದಿನಗಳ ಹಿಂದೆ ಅಷ್ಟೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆಲ್ಲ, ನನ್ನ ಹತ್ರ ಕೆಲವು ಒಳ್ಳೆ ಸೀರೆಗಳು ನನಗೆ ಉಡಲಿಕ್ಕೆ ಆಗದಂತಹದ್ದು, ಹಾಗೆ ಕೆಲವು ಬ್ಲೌಸ್ಗಳು ನನಗೆ ಯೂಸ್ ಮಾಡಲಿಕ್ಕೆ ಆಗದ್ದು, ಚೂಡಿದಾರ್ಗಳು ಇದೆಲ್ಲ ಇದೆ. ಇದನ್ನು ಏನು ಮಾಡೋದು ಅಂತ ನಾನು ಕೇಳಿದ್ದೆಲ್ಲ ನಿಮ್ಮ ಹತ್ರ. ಸೊ ಆಗ ಕೆಲವರೆಲ್ಲ ನನಗೆ ಕೆಲವು ಸಜೆಷನ್ ಎಲ್ಲ ಕೊಟ್ಟರಿ. ಹಾಗೆ ಅನಾಥಾಶ್ರಮಕ್ಕೆ ಕೊಡಿ ಅಂತ ಹೇಳಿದ್ರಿ. ಹಾಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಅನಾಥಾಶ್ರಮ ಇಲ್ಲಿ ಎಲ್ಲಿ ಪಕ್ಕದಲ್ಲಿ ಉಂಟಪ್ಪ ನಮಗೆ ಅಂತ ಹೇಳಿ. ಮತ್ತು ಎಂಥ ಒಂದು ಮ್ಯಾಜಿಕ್ ಅಂತ ಗೊತ್ತಿಲ್ಲ ಆಯಿತಾ. ಇವತ್ತು ಒಬ್ಬ ಸ್ಕೂಟ್ರಲ್ಲಿ ಬಂದಾಯ್ತಾ ಒಂದು ಹುಡುಗ. ನೋಡಿದರೆ ಅವನು ನಮ್ಮ ಊರಿನವನೇ, ಅಂದರೆ ತುಳು ಬರ್ತದೆ ಅವನಿಗೆ. ಇಲ್ಲೇ ಪಕ್ಕ ಕುಂಬ್ರದಲ್ಲಿ ಆಫೀಸ್ ಎಲ್ಲ ಉಂಟಂತೆ. ಹಾಗೆ ಮೈಸೂರಿನ ಅನಾಥಾಶ್ರಮ, ವೃದ್ಧಾಶ್ರಮ ಅಂತೆ ಅದು. ಸೊ ಅಲ್ಲಿಗೆ ಏನಾದರೂ ಇದ್ದರೆ ಕೊಡಿ ಅಮ್ಮ ಅಂತ ಕೇಳಿದೆ. ನಿಮಗೆ ಅಲ್ಲಿಗೆ ಎಂತ ಬೇಕಾದದ್ದು ಕೇಳಿದೆ. ನನಗೆ ಸೀರೆ ಆಗ್ಬೋದು, ಚೂಡಿದಾರ್ ಆಗ್ಬೋದು ಅಂತೆಲ್ಲ ಹೇಳಿದಾಯ್ತಾ. ನನಗೆ ಶಾಕ್ ಅಂದರೆ ಶಾಕ್ ಆಯಿತಾ. ನಾನು ಯಾರೋ ಹೇಳಿ ಕಳುಹಿಸಿ ಇವನು ಬಂದ ಹಾಗೆ, ಅಥವಾ ನನ್ನ ವಿಡಿಯೋ ಎಲ್ಲಿಯೋ ನೋಡಿ ಬಂದ ಹಾಗೆ ಇತ್ತು ಸಿಚುವೇಶನ್. ಹಾಗೆ ಇದರಲ್ಲಿ ನೋಡಿ, ನನಗೆ ಒಳ್ಳೆಯದೇ ಇದು. ಅಂದರೆ ಎಲ್ಲ ಕೂಡ ಉಂಟಲ್ಲ, ಒಂದು ಫಂಕ್ಷನ್ ವೇರ್ ಟೈಪಿನ ಸಾರಿಗಳಾಯ್ತು. ಅದನ್ನು ಡೈಲಿ ಯೂಸ್ ಮಾಡಲಿಕ್ಕೆ ಸಹ ಆಗೋದಿಲ್ಲ ಅಲ್ಲ. ಹಾಂ. ಸೊ ಹಾಗೆ ನೋಡಿ, ಇದು ಒಂದು ಪೂಚಂಪಳ್ಳಿ ಸಾರಿ. ಅಂದರೆ ಎಂತ ಗೊತ್ತುಂಟ, ಮೋಸ್ಟ್ ಆಫ್ ದ ಸಾರೀಸ್ ಎಲ್ಲ ಸಣ್ಣ ಫಂಕ್ಷನು, ದೊಡ್ಡ ಫಂಕ್ಷನು, ಅಂದರೆ ಟ್ರೆಡಿಷ್ನಲ್ ವೇರ್ ಸಾರೀಸ್ ಎಲ್ಲ ಇರೋದು. ಎಂಥದ ಪುನಃ ಅದನ್ನೇ ಉಡಲಿಕ್ಕೆ ಆಗೋದಿಲ್ಲ, ಅಥವಾ ಅದರದ್ದು ಬ್ಲೌಸ್ ಆಗೋದಿಲ್ಲ, ಮತ್ತು ಅದಕ್ಕೆ ಸರಿಯಾದ ಬ್ಲೌಸು ಸಿಗೋದಿಲ್ಲ. ಈ ಥರ ಎಲ್ಲ ಒಂದು ರಗಳೆ ಆಗಿಕೊಂಡು ಅದು ಅಲ್ಲೇ ಪೆಂಡಿಂಗ್ ಆಗಿ ಇರ್ತದೆ. ಅಂದರೆ ಉಟ್ಟು ಹಳತ್ತಾದದಲ್ಲ, ಇದೊಂದು 10 ಸರ್ತಿ ಎಲ್ಲ ಉಟ್ಟು ಹಾಗೆ ತೆಗೆದಿಟ್ಟಂತಹ ಸಾರಿಗಳು, ಕ್ವಾಲಿಟಿ ಸಾರೀಸ್, ಡ್ರೆಸ್ಸಸ್ ಎಲ್ಲ. ನಿಕ್ಲೆ ಮೋರೆ ಪಾಡು ಜಾವ. ಅವನು ಹೇಳುದು ಅವನ ಮುಖ ಬರಬಾರ್ದಂತೆ ವಿಡಿಯೋದಲ್ಲಿ, ಅದು ಉಂದಾಗ್ತದೆ ಹೇಳ್ತಾರೆ, ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ಇದು ಮೈಸೂರಿನ ಐಸಿರಿ ಎಂಬಂತಹ ಒಂದು ವೃದ್ಧಾಶ್ರಮ ಅಂತೆ. ಸೊ ಅದರದ್ದು ಎಲ್ಲ ತೋರಿಸಿದ ಫೋಟೋಸ್ ಎಲ್ಲ ನನಗೆ ತೋರಿಸಿಕೊಡ್ತಾ ಇದ್ದಾನೆ. ಹಾಗೆ ಆ ವೃದ್ಧಾಶ್ರಮದಲ್ಲಿ ಮಾನಸಿಕವಾಗಿ ಅಸ್ವಸ್ಥರಾಗಿರುವಂತಹವರು ಜಾಸ್ತಿ ಅಂತ ಇರೋದು. ನೋಡಿ, ಒಂಥರ ಗ್ರೀನ್ ಸಾರಿ ಹುಟ್ಟಿದಾರಲ್ಲ, ಇವರು ಮೇಡಮ್ ಅಲ್ಲಿ ಎಲ್ಲ ನೋಡಿಕೊಳ್ಳೋದಂತೆ. ಹಾಗೆ ಇವನಿಗೆ ಭಾರಿ ಖುಷಿ ಆಯಿತು. ಅವ ಹೇಳೋದು, ಇದನ್ನು ಇದನ್ನೆಲ್ಲ ತೋರಿಸಿ ಅಮ್ಮ ನೀವು, ನಮಗೆ ಇದರಿಂದ ತುಂಬ ಹೆಲ್ಪ್ ಆಗ್ತದೆ, ನಿಮ್ಮ ವೀಡಿಯೋದಲ್ಲಿ ಇದನ್ನೆಲ್ಲ ಹಾಕಿ
ನೋಡಿ ನಮಗೆ ಇಷ್ಟೆಲ್ಲ ಖರ್ಚು ಬರ್ತಾ ಉಂಟು, ಈ ವಿಷಯ ಎಲ್ಲ ತೋರಿಸಿ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ಕ್ಲಿಯರ್ ಆಗಿ ಬರ್ತಾ ಇಲ್ಲ, ಬಟ್ ಗೂಗಲಲ್ಲಿ ಉಂಟು ಅಂತ ಹೇಳಿದ, ಹಾಗೆ ಅದರಲ್ಲಿ ನೋಡ್ಬೋದು. ನೋಡಿ ಇವರು ಮೇಡಮ್ ಅಂತೆ, ಈ ಗ್ರೀನ್ ಸೀರೆ ಅವರು ನೋಡಿಕೊಳ್ಳುವವರಂತೆ ಅಲ್ಲಿ ಎಲ್ಲ. ಹಾಗೆ ಇವರದೊಂದು ಸರ್ವಿಸ್ ಅಂತೆ. ಇವರು ಇಲ್ಲಿಂದ ಎಷ್ಟು ಹೆಲ್ಪ್ ತಗೊಂಡು ಹೋಗ್ತಾರೆ ಅಂದರೆ, ಈಗ ಧನ ಸಹಾಯ ಇರ್ಬೋದು ಅಥವಾ ಬೇರೆ ಬೇರೆ, ನೋಡಿ ಇದು ಇಷ್ಟು ತಿಂಗಳ ಖರ್ಚಂತೆ ಅವರಿಗೆ ಬರೋದು. ಹಾಗೆ ಬೇರೆ ಬೇರೆ ರೀತಿಯ ಸಹಾಯ ಹೇಗೆ ಕೊಡ್ತಾರೆ ಕೊಂಡೋಗಿ ಕಲೆಕ್ಟ್ ಮಾಡಿ, ಅದರ ಮೇಲೆ ಇವರಿಗೆ ಸ್ಯಾಲರಿ ಕೊಡೋದಂತೆ. ಇವರು ಏನು ಕೊಂಡೋಗೋದಿದ್ದರೆ ಇವರಿಗೆ ಆ ತಿಂಗಳಲ್ಲಿ ಎಂತ ಕೂಡ ಸ್ಯಾಲರಿ ಇಲ್ಲಂತೆ. ಸೊ ಹಾಗಾಗಿ ಇವರು ಬೇರೆ ಬೇರೆ ರೀತಿಯ ಕೆಲಸ ಎಲ್ಲ ಮಾಡ್ತಾರಂತೆ. ಹಾಗೆ 100 ರೂಪೀಸ್ ಕೂಡ ನನ್ನ ಹತ್ರ ಕೇಳಿ ತಗೊಂಡ. ನಾನು ಕೇಳಿದೆ, ಖಾಲಿ ಸಾರಿ ಕೊಟ್ಟರೆ ಸಾಕಾಗೋದಿಲ್ಲ ಅವನು, ಇಲ್ಲ ಸಣ್ಣ ಸಹ ಕೊಡಬೇಕು ಹೇಳಿದ. ಮತ್ತು ಕೊಟ್ಟೆವು ನಾವು. ಹಾಗೆ ಅದಕ್ಕೆ ರಿಸೀಟ್ ಮಾಡಿ ಕೊಟ್ಟಿದ್ದಾನೆ. ಅದರಲ್ಲಿ ಫೋನ್ ನಂಬರ್ ಎಲ್ಲ ಉಂಟು ಆ ರಿಸೀಟಲ್ಲಿ. ಅವರ ಮೇಡಮ್ಗೆ ಬೇಕಿದ್ರೆ ನೀವು ಫೋನ್ ಮಾಡಿ ಕೇಳಬಹುದು, ಅವರೇ ನಿಮಗೆ ಕಾಲ್ ಸಹ ಮಾಡ್ತಾರೆ ಅಂತ ಹೇಳಿದ. ನಾನು ಈ ವಿಡಿಯೋ ಎಡಿಟ್ ಮಾಡುವವರೆಗೆ ಅಲ್ಲಿಂದ ನನಗೆ ಅದು ಕೂಡ ಕಾಲ್ ಬರಲಿಲ್ಲ. ಅಂದರೆ ಕನ್ಫರ್ಮ್ ಮಾಡಲಿಕ್ಕೆ ಕಾಲ್ ಮಾಡ್ತಾರೆ ಅಂತ ಹೇಳಿದವನು. ನಾವು ಎಷ್ಟು ಸಾರಿ ಕೊಟ್ಟಿದ್ದೇವೆ, ಏನೆಲ್ಲ ಥಿಂಗ್ಸ್ ಕೊಟ್ಟಿದ್ದೇವೆ, ಇವರು ಡೋಂಗಿ ಮಾಡಿದ್ದಾರೆ ಅಂತ ಅವ್ರು ವಿಚಾರಿಸ್ತಾರೆ ಅಂತ ಅವನು ಹೇಳೋದು. ಬಟ್ ಇಷ್ಟು ದಿವಸ ನನಗೆ ಅಲ್ಲಿಂದ ಯಾವುದೇ ಕಾಲ್ ಬರಲಿಲ್ಲ. ಹಾಗೆ ನಾವು ಸಹ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾವೊಂದು ನಂಬಿಕೆಯಿಂದ ಕೊಟ್ಟಿದ್ದೇವೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಸ್ಪೆಷಲ್, ಇಷ್ಟವರೆಗೆ ನೀವು ನನ್ನ ವಿಡಿಯೋದಲ್ಲಿ ನೋಡಿರೋದಂತಹ ಒಂದು ವಿಷಯ ಇದೆ. ಎಂತ ಹೇಳಿದರೆ, ನಾನು ಅಮೆಝಾನಿಂದ ತರಿಸಿದಂತಹ ಪಾರ್ಸೆಲ್ ಅಥವಾ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೇನೆ. ಅದರ ರಿವ್ಯೂ ನಾನು ಹೇಳಲಿಕ್ಕಾಗೋದಿಲ್ಲ ಹೇಗೆ ಅಂತ ಹೇಳಿ, ಅಂದರೆ ಯೂಸ್ ಮಾಡಲಿಲ್ಲ ಅಲ್ಲ. ಸೊ ನೋಡಿ ನಾನು ಎಂತೆಲ್ಲ ತರಿಸಿದ್ದೇನೆ ಅಂತ ನೋಡಿ ಒಂದೊಂದಾಗಿ ನಿಮಗೆ ತೋರಿಸ್ತೇನೆ. ಇದೆ ಅಂತ ಗೊತ್ತುಂಟ, ರೈಸ್ ಶೀಟ್. ಇದು ಸ್ಪ್ರಿಂಗ್ ರೋಲ್ ಮಾಡಲಿಕ್ಕೆ ಹೇಳಿ ನಾವು ತರಿಸಿದ್ದು. ಮತ್ತು ಈ ಬಾಕ್ಸಲ್ಲಿ ಏನುಂಟು ಅಂತ ನೋಡುವ. ನನಗೆ ಸಹ ಅದರಲ್ಲಿ ಎಂತ ಬಂದದ್ದು ಅಂತ ಓಪನ್ ಮಾಡುವವರೆಗೆ ಗೊತ್ತೇ ಆಗಿರಲಿಲ್ಲ. ಮತ್ತೆ ನೋಡಿದರೆ ನಾನು ನನ್ನ ಕಾಲಲ್ಲಿ ಸ್ವಲ್ಪ ಆರ್ಚ್ ಜಾಸ್ತಿ, ಹಾಗೆ ನನಗೆ ನಿಂತಾಗ ಕಾಲು ನೋವು ಬರ್ತದಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಬೇರೆ ಒಂದು ಟೈಪಿದ್ದು ಸ್ಲಿಪ್ಪರ್ ತರಿಸಿದ್ದು. ಅಂದರೆ ಇಲ್ಲಿ ನಿಂತು ಪಾತ್ರೆ ತೊಳೆಯುವಾಗಿರಬಹುದು, ದೋಸೆ ಹೊಯ್ಯುವಾಗಿರ್ಬೋದು, ಕಾಲಿನ ಅಡಿ ನೋವಾಗ್ತದಲ್ಲ, ಅದಕ್ಕೋಸ್ಕರ. ಇದು ಓನ್ಲಿ ಫಾರ್ ಕಿಚನ್ ಯೂಸ್ ಮಾತ್ರ. ಹಾಗೆ ಚಪ್ಪಲನ್ನು ತರಿಸಿದ್ದೇನೆ. ಅದು ಒಂದು ಸೈಜ್ ಸ್ವಲ್ಪ ದೊಡ್ಡದಾಯಿತು, ಹಾಕಲಿಕ್ಕೆಲ್ಲ ತುಂಬ ಕಂಫರ್ಟೇಬಲ್ ಆಗ್ತದೆ. ಇದಕ್ಕಿಂತ ಮೊದಲು ಒಂದಿತ್ತು, ಅದು ನಿಂತು ಒಂದು ಸೈಡ್ ಫ್ಲ್ಯಾಟ್ ಆಗಿತ್ತು. ಮತ್ತು ಅದನ್ನು ವಾಕಿಂಗ್ ಮಾಡುವಾಗ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಇದು ತುಂಬ ಒಳ್ಳೆಯದಾಗ್ತದೆ ಅಂತ ನೋಡಿ. ಅದು ಆರ್ಚ್, ನಮ್ಮ ಕಾಲಲ್ಲಿ ಆರ್ಚ್ ಇರುವುದಕ್ಕೆ ಆ ಟೈಪ್ ಇದು ಹೀಲ್ಸ್ ಹಾಕಿದರೆ ಒಳ್ಳೆಯದಾಗ್ತದಂತೆ. ನನ್ನ ಕಾಲು ಸ್ವಲ್ಪ ಎತ್ತರಾದ ಹಾಗೆ, ನಡು ಸ್ವಲ್ಪ ಗುಂಡಿ ನೋಡಿ ಆ ಥರ. ಸೊ ಅದರಿಂದಾಗಿ ನನಗೆ ನಿಲ್ಲುವಾಗೆಲ್ಲ ಸ್ವಲ್ಪ ಕಾಲು ನೋವೆಲ್ಲ ಜಾಸ್ತಿ ಬರೋದು. ಅದಕ್ಕೆ ಬೇಕಾಗಿ ಇಂತಹ ಚಪ್ಪಲನ್ನು ತರಿಸಿ ಅದನ್ನು ನಾನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಇಯರ್. ಸೊ ಅದು ನನಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗಿತ್ತು. ಅದರಿಂದ ಫೂಟ್ ನೋವೆಲ್ಲ ಕಡಿಮೆ ಆಗಿತ್ತು. ಹಾಗೆ ಅದು ಸವೆಯಿತು ಅಂತ ಹೇಳಿ ಪುನಃ ಅಮೆಝಾನಿಂದ ತರಿಸಿದ್ದು. ಅಂದರೆ ಇಲ್ಲಿ ಪೇಟೆ ಸುತ್ತಲಿಕ್ಕೆ ನನಗೆ ಅಷ್ಟು ಪುರ್ಸೋತ್ಸ ಇಲ್ಲ ಅಲ್ಲ, ಹಾಗೆ. ಸೊ ನೋಡಿ ಚಪ್ಪಲ್ ಹಾಕುವಾಗ ತುಂಬ ನನಗೆ ಖುಷಿ ಆಗ್ತದೆ ಆಯಿತಾ. ಒಳ್ಳೆಯದುಂಟು, ಕ್ವಾಲಿಟಿ ಎಲ್ಲ ಒಳ್ಳೆಯದುಂಟು. ಇವನು ಇವತ್ತು ಹೋಗ್ತಾ ಇದ್ದಾನೆ ಅಂತ 5 ಗಂಟೆಗೆ ಹೊರಡುದಂತೆ. ಮೊನ್ನೆ ಬಂದ ದಿವಸ ಹೇಳಿದ 20ನೇ ತಾರೀಕಿಗೆ ಹೋಗುದು ಅಂತ. ಈಗ ನೋಡುವಾಗ ಅವನಿಗೆ ಅಲ್ಲಿ ಫೀಸ್ ಎಲ್ಲ ಕಟ್ಟಲಿಕ್ಕೆ ಉಂಟು, ಲೋನ್ ಎಲ್ಲ ಸ್ಯಾಂಕ್ಷನ್ ಆಗಿದೆ. ಸೊ ಹೋಗಲೇಬೇಕಂತೆ, 18ಕ್ಕೇನಾ ಲಾಸ್ಟ್ ಡೇಟ್ ಅಂತೆ ಫೀಸ್ ಕಟ್ಟಲಿಕ್ಕೆ. ಹಾಗೆ ನೋಡಿ ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಎಂತ ಸೆಕೆಂಡ್ ಸೆಮ್ ಇದು ಫೀಸಾ? ಹಾಸ್ಟೆಲ್ ಫೀಸ್. ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡಿದರೆ ಆಗೋದಿಲ್ವಾ? ಅತಿ ಅವಳು ಕೇಂಟು ಸುಲ ಅಂತ ಟಿಕೆಟ್ ಬುಕ್ ಹಿಂಗೆ ಕೇಳಲ್ಲ ಅಥವಾ ಸುರುಟೆ ಇಂಕ ಜೆ ಬೋರ್ಡ್ ಉಂಟಾಯ್ತು ನಮ್ಮ ಮುಲ್ಪಾತು ಏಪ ಎಲ್ಲೆತ್ತು. ಸೊ ಫ್ರೆಂಡ್ಸ್, ಇವನನ್ನು ಇವತ್ತು ಬೀಳ್ಕೊಡುವ ಕಾರ್ಯಕ್ರಮ ಉಂಟು. ಎಂಥ ಸ್ಪೆಷಲ್ ಮಾಡುವ ಹೇಳಿದ್ರೆ ಎಂಥ ಬೇಡ ಹೇಳ್ತಾನೆ, ಬಸ್ಸಲ್ಲಿ ಹೊಟ್ಟೆ ಇದಾಗ್ತದೆ. ಹಾಗೆ ಸಾರು ಮತ್ತು ಅನ್ನ ಮಾಡಿದ್ವಿ. ಬೆಳಿಗ್ಗೆ ಗಟ್ಟಿ ನಿದ್ರೆ ಮಾಡಿದ್ದಾನೆ. ನಿನ್ನೆ ಫುಲ್ಲು ಡ್ರೈವಿಂಗ್ ಮಾಡಿ ಅವನಿಗೆ ಸಾಕಾಗಿತ್ತು. ಹಾಗೆ ನಾನು ಸಹ ಎಬ್ಬಿಸಲಿಕ್ಕೆ ಹೋಗಲಿಲ್ಲ. ಹಾಗೆ ಎದ್ದ ತಕ್ಷಣ ತಿಂಡಿದಿಂದ ಇನ್ನು ಹೋಗ್ಲಿಕ್ಕೆ ಆಗುವಾಗ ಊಟ ಮಾಡ್ತಾನೆ ಕಾಣ್ತದೆ ಅಲ್ವಾನಾ. ಹಾಗೆ ಎಂಥ ಸ್ಪೆಷಲ್ ಐಟಮ್ ಇಲ್ಲ, ತುಂಬ ಎಲ್ಲ ಆನ್ಲೈನಲ್ಲಿ ತರಿಸಿದ್ದೆ ನಾನು ನೋಡಿ. ಇದು ಚಪ್ಪಲಿದ್ದು MRP 899 ಅಂತ ಉಂಟು, ಬಟ್ ನನಗೆ ಇದು 647 ರೂಪೀಸಿಗೆ ಬಂದಿದೆ. ಅವಳು ಕೌಟಿಚಾರ ಫ್ರೆಂಡ್ಸ್. ಮತ್ತು ಇದೊಂದು ನಾವು ಮಣ್ಣಿನ ಕೆಲವು ಐಟಮ್ ತಗೊಂಡದು, ಮಣ್ಣಿನ ಮಡಕೆ ಅಂದರೆ ಹೂಜಿ, ಮತ್ತು 2 ಗ್ಲಾಸ್ ಒಂದು ಇಂಚಿನ 80 ರೂಪಾಯಿತು.
ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತಿದು ತುಂಬ ಇಂಟ್ರೆಸ್ಟಿಂಗ್ ಎಪಿಸೋಡ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ನಿಮಗೆಲ್ಲ ತುಂಬ ಖುಷಿ ಆಗ್ಬೋದು. ನೋಡಿ, ಮಣ್ಣಿನಿಂದ ಮಾಡಿದಂತಹ ಎಂತೆಂತಹ ಚಂದದ ಡೈಲಿ ಯೂಸ್ನ ಐಟಮ್ಸ್ ಎಲ್ಲ ಇಲ್ಲಿ ಲಭ್ಯ ಇದೆ ನೋಡಿ ಅಂತೆ. ತುಂಬ ಚಂದ ಉಂಟಲ್ಲ. ಸೊ ನನ್ನ ಮಗ ಮತ್ತು ಅವನ ಫ್ರೆಂಡ್ ಅಲ್ಲಿಗೆ ಹೋಗಿದ್ರು ಅವರದೊಂದು ಇಂಟರ್ವ್ಯೂ ತಗೊಳ್ಳಿಕ್ಕೆ ಅಂತೆ, ಅಂದರೆ ಈ ಕೆಲಸ ಮಾಡುವವರದು. ಹಾಗೆ ಅಲ್ಲಿ ನೋಡಿ ಅಂತೆ ಬೇರೆ ಬೇರೆ ಟೈಪಿನ ಗ್ಲಾಸಸ್, ಹೂಜಿಗಳು, ಕಪ್ಸ್, ಹೀಗೆ ತುಂಬ ಟೈಪಿದ್ದು ಐಟಮ್ಸ್ ಎಲ್ಲ ಉಂಟು, ದರಗಳು. ಹಾಗೆ ಇವರದು ನಂಬರ್ ಬೇಕಿದ್ರೆ ನಾನು ಕೇಳಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಅವರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ಲ ಕಳಿಸಿ ಕೊಡ್ತಾರಂತೆಲ್ಲ ಕೇಳ್ಬೋದು ಇಂತಹ ಐಟಮ್ಸ್ ಎಲ್ಲ. ಸೊ ತುಂಬ ಅಂದರೆ ತುಂಬ ಉಂಟು. ನಮಗೀಗ ಡೆಕೋರೇಷನ್ಗೆ ಬೇಕಾದಂತಹ ಎಂಥ ಹೂದಾನಿಗಳೆಲ್ಲ ಉಂಟಲ್ಲ, ಮತ್ತು ಪಾಟ್ಸ್, ಇದು ನೋಡಿ ಅಂತ ಕರ್ಡ್ ಮಾಡಲಿಕ್ಕೆ ಪ್ಲೇಟ್ಗಳು ನೋಡಿ, ಸಣ್ಣ ಸಣ್ಣ ಎನಿಮಲ್ಸ್. ವಾವ್, ಎಷ್ಟು ಚಂದ ಉಂಟು ಅಂತ ಹೇಳಿದರೆ ನೋಡಲಿಕ್ಕೆ ಈ ವಿಡಿಯೋದಲ್ಲಿ ಖುಷಿ ಆಗ್ತಾ ಉಂಟು. ಅದು ಸಣ್ಣ ಸಣ್ಣ ಪ್ಲೇಟ್ಸ್ ಎಲ್ಲ ನೋಡಿ ಎಷ್ಟು ಚಂದ ಅಲ್ಲ, ಒಂದೊಂದು ಒಂದೊಂದು ಕಲರಲ್ಲಿ ಉಂಟು. ಇದೆಂತಪ್ಪ ಭಾರಿ ಚಂದ ಉಂಟಲ್ಲ. ಸೂಪರ್. ಹಾಗೆ ಫ್ರೆಂಡ್ಸ್, ನಾನು ಮಗನ ಹತ್ರ ಅಲ್ಲಿ ಹೇಳಿದೆ ಫೋನ್ ಮಾಡಿ, ನನಗೆ ಒಂದು ಹೂಜಿ ಮತ್ತು ಬೇರೆ ಎಂತಾದರೂ ಬೇಕು ಅಂತ. ಮತ್ತು ಬೇರೆ ನನಗೆ ದೊಡ್ಡ ಐಟಮ್ ತರಲಿಕ್ಕೆ ಧೈರ್ಯ ಬರಲಿಲ್ಲ. ಹಾಗೆ ಟೀ ಕಪ್ಸ್ 2 ತರಿಸಿಕೊಂಡೆ. ಇದು ಹೂಜಿಯನ್ನು ನಾವು ಅದೇ ಒಂದು ಬಿಸಿ ಮಾಡ್ತಾರಲ್ಲ, ಫುಲ್ ಅದನ್ನು ಸುಟ್ಟು ಯೂಸ್ ಮಾಡಬೇಕಂತೆ. ನಾನು ಸುಡಲಿಲ್ಲ, ಸುಟ್ಟರೆ ಅದು ಕಪ್ಪಾಗ್ತದೆ. ಸುಡೋದೇ ಇದ್ದರೆ ಅದರಲ್ಲಿ ನೀರು ಹೊರಗೆ ಇದು ಬರ್ತದಂತೆ, ಅಂತ ಆವಿಯಾಗಿ ಹೊರಗೆ ಬರ್ತದಂತೆ, ಅಲ್ಲೆಲ್ಲ ಸುತ್ತ ಒದ್ದೆ ಆಗ್ತದಂತೆ. ಸೊ ನಾವು ಸುಡಬೇಕಂತೆ, ಸುಟ್ಟ ನಂತರವೇ ಅದರಲ್ಲಿ ನೀರು ಹಾಕಬೇಕಂತೆ. ನಾನು ಆಲ್ರೆಡಿ ಹಾಕಿಟ್ಟಿದ್ದೇನೆ, ಹೊರಗೆ ಬರಲಿಲ್ಲ ನೀರು. ಬಟ್ ತುಂಬ ಟೇಸ್ಟ್ ಆಯ್ತಾ, ನನಗೆ ಬಾವಿದು ನೀರು ಕುಡ್ದಷ್ಟೇ ಖುಷಿ ಆಯಿತು ಅಂತ. ಅಷ್ಟು ಚಂದ ಪರಿಮಳ ಪರಿಮಳ ಪರಿಮಳ, ಮಣ್ಣಿದ್ದು ಭಾರಿ ಅಂದರೆ ಭಾರಿ ಖುಷಿ ಆಯಿತು ನನಗೆ. ಟ್ಯಾಪ್ ಫಿಕ್ಸ್ ಮಾಡಿ, ನಮ್ಮಲ್ಲಿ ಅಂದರೆ ಬೋರ್ವೆಲ್ ಇದು ನೀರಲ್ಲ, ಇದೆಂತ ಗೊತ್ತು, ವಿಸಿಲ್ ಅಂತೆ. ಈ ಟೈಪ್ ಇದು ಬೇರೆ ಬೇರೆ ಎಂತ ಹೇಳೋದು ಎಲಿಮೆಂಟ್ಸ್, ಈಗ ಒಂದು ಪ್ರಾಣಿದಿರ್ಬೋದು, ಪಕ್ಷಿದಿರ್ಬೋದು, ಈ ಥರದ್ದೆಲ್ಲ. ಫ್ರೆಂಡ್ಸ್, ಇದು ನಾನು ಸೂಶಿ ಅನ್ನುವಂತಹ ಒಂದು ಜಪಾನೀಸ್ ಐಟಮ್ ಮಾಡಲಿಕ್ಕೆ ತರಿಸಿದ್ದು. ಅದರಲ್ಲಿ ನೂರಿ ಶೀಟ್ ಮತ್ತೊಂದು ಎಂತ ಬ್ಯಾಂಬೂ ಮ್ಯಾಟ್ ಅಂತ ಬರ್ತದೆ. 2 ಐಟಮ್ ಬೇಕಾಗ್ತದೆ ಅದು ಮಾಡಲಿಕ್ಕೆ. ಸೊ ಇದು ಹೇಗುಂಟು ಅಂತ ನೋಡುವ. ಇದು ನೋಡಿ, ಇದು ಬ್ಯಾಂಬೂ ಮ್ಯಾಟ್, ಸೂಶಿ ಅನ್ನುವಂತಹ ಒಂದು ಡಿಶ್ ಮಾಡಲಿಕ್ಕೆ. ಸುಶಿ ನೂರಿ ರೋಲಿಂಗ್ ಮ್ಯಾಟ್ ನೋಡಿ. ಇದನ್ನು ಹೇಗೆ ಯೂಸ್ ಮಾಡೋದು ಏನು ಅಂತ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾವು ನೋಡುವ. ನನಗೆ ಸಹ ಗೊತ್ತಿಲ್ಲ, ಜಸ್ಟ್ ಟ್ರೈ ಮಾಡಬೇಕು ಅಂತ ನಾನು ಸಹ ಮಾಡ್ತಾ ಇರೋದು. ಭಾರಿ ಫೇಮಸ್ ಇದು ಫಾರಿನ್ ಕಂಟ್ರೀಸಲ್ಲಿ ಎಲ್ಲ, ವೆಜಿಟೇರಿಯನ್ ಫುಡ್ಡು. ಹಾಗೆ ಬೇತೆ ಒರಿಜಿನಲಿ ಇದು ನಾನ್ ವೆಜ್ ಅಂತೆ. ಇಲ್ಲಿ ಉಂಟಲ್ಲ ಈ ಪ್ಲೇಸಲ್ಲಿ ಫಿಶ್ ಇಡೋದಂತೆ. ಬಟ್ ವೆಜಿಟೇರಿಯನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿ ಎಲ್ಲ ವೆಜಿಟೇಬಲ್ಸ್, ಎಂಥ ರಾ ವೆಜಿಟೇಬಲ್ಸ್ ಬಾಯ್ಲ್ ಮಾಡದೇ ಇರುವಂಥದ್ದನ್ನು ಇದರೊಳಗೆ ಇಟ್ಟು ಮಾಡೋದು. ಇದು ಫುಲ್ ರೈಸ್, ಅನ್ನ, ನಾವು ಬೇಯಿಸಿದ ಅನ್ನ ಉಂಟಲ್ಲ ಅದು. ಇದನ್ನು ಕಟ್ ಮಾಡಿ ಭಾರಿ ಚಂದ ಇರ್ತದೆ ಆಯಿತಾ ನೋಡಲಿಕ್ಕೆಲ್ಲ. ಈಗ ಇದರಲ್ಲಿ ನೋಡುವಾಗಲೇ ಖುಷಿ ಆಗ್ತದಲ್ಲ. ಹಾಗೆ ನೋಡುವ, ಮಾಡುವಾಗ ನಾನು ನಿಮಗೆ ತೋರಿಸ್ತೇನೆ ಖಂಡಿತ. ಅದೆಂತ ಗೊತ್ತಾ, ಅದರೊಳಗೆ ಒಂದು ನೂರಿ ಶೀಟ್ ಅಂತ ಬರ್ತದೆ. ಆ ನೂರಿ ಶೀಟಲ್ಲಿ ಇಟ್ಟು ಅದನ್ನು ನಾವು ಮಾಡುವಂಥದ್ದು, ಅದು ನೂರಿ ಶೀಟ್ ತಿನ್ನುವಂಥದ್ದು. ಸೊ ಅದು ಇವತ್ತು ಬರಲಿಲ್ಲ, ಅದು ನಾಳೆ ಏನಾದರೂ ಬರ್ತದೇನೋ, ಹಾಗೆ ಅದು ನೋಡುವ ಅಂತ ಹೇಳಿ ಅಷ್ಟೇ. ಆದರೆ ಮಗ ಇವತ್ತು ಹೋಗ್ತಾ ಇದ್ದಾರೆ, ಅವನಿಗೆ ಅದು ಟೇಸ್ಟ್ ಮಾಡಲಿಕ್ಕೆ ಸಿಗೋದಿಲ್ಲ. ಮಗಳಿರ್ತಾಳೆ, ಅವಳು ಇರುವಾಗಲೇ ಬಂದರೆ ಒಳ್ಳೆಯದು. ಇವಳು ನೋಡಿ ಕಿಟ್ಟು ಮಹಾಮಾತೆ, ಮಹಾಮಾತೆ. ನಾನು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡುವಾಗ ನೋಡಿ, ಬಿಸಿ ಪಾತ್ರೆ ಜಸ್ಟ್ ನನಗೆ ಟಚ್ ಆದದ್ದು ಮಾತ್ರ, ಅಷ್ಟಕ್ಕೆ ನೋಡಿ ಕೈ ಹೇಗೆ ಆಯಿತು ಅಂತ. ಜಸ್ಟ್ ಸ್ವಲ್ಪ ಕೆಂಪಾಗಿತ್ತು, ಅದೀಗ ಇಷ್ಟು ಜೋರಾಗಿದೆ. ಇನ್ನೂ ಸಹ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಎಲ್ಲ ಉಂಟು ಫ್ರೆಂಡ್ಸ್. ಬಟ್ ನಾನು ಇದರಲ್ಲೇ ಹಾಕಿದರೆ ವಿಡಿಯೋ ತುಂಬ ಲಾಂಗ್ ಆಗ್ತದೆ. ಅದಕ್ಕೋಸ್ಕರ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಪುನಃ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್.